ದೇಶದಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ನಿರಂತರ ಸುರಿತಾ ಇರುವ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಹಲವು ಪ್ರದೇಶಗಳು ವಿದ್ಯುತ್ ಸಂಪರ್ಕವನ್ನೇ ಕಳೆದುಕೊಂಡು ಬಿಟ್ಟಿವೆ. ಅಪಾರ ಪ್ರಮಾಣದ ಜೀವಹಾನಿ, ಆಸ್ತಿಪಾಸ್ತಿ ನಷ್ಟ ಸಂಭವಿಸಿದೆ. ಹೀಗಿರುವಾಗಲೇ ಇತ್ತ ಕರ್ನಾಟಕದ ಹಾವೇರಿ ಜಿಲ್ಲೆಯ ಜೀರೆಕೆರೂರು ಗ್ರಾಮದಲ್ಲಿ ಮಳೆಯಿಂದ ಕೃತಕ ನೆರೆ ಉಂಟಾಗಿದ್ದು ಕೆಲವು ಗ್ರಾಮಗಳು ಜಲಾವೃತವಾಗಿದ್ವು. ಜಿಲ್ಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಲೈನ್ಮನ್ ಒಬ್ಬರು ನೆರೆಯ ಮಧ್ಯೆ ಈಜಿ ಟ್ರಾನ್ಸ್ಫಾರ್ಮರ್ ಅನ್ನು ಹತ್ತಿ ರಿಪೇರಿ ಮಾಡಿ ತಾಲೂಕಿನ 2 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸದ್ಯ ಲೈನ್ಮನ್ ಹರಸಾಹಸಪಟ್ಟು ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಸಿಬ್ಬಂದಿಯ ಮಾನವೀಯ ಕಾಳಜಿಗೆ ಪ್ರಶಂಸೆಗಳ ಸುರಿಮಳೆಯೇ ಹರಿದು ಬರ್ತಾ ಇದೆ. ನಿನ್ನೆ ಬರ್ತದೆ ಅಣ್ಣ ಬೈದೆ ನಾನು ಬಿಟ್ಟರೆ ಇಲ್ಲಿ ಬಿದ್ದರೆ ಆಚೆ ಕಡೆ ರೋಡಿಗೆ ಹತ್ತಾನ ನಮ್ಗೆ ಇವನೊಂದು ಅಣ್ಣಂದು ಒಂದು ಸುಣ್ಯಂಗೆ ಕಡ್ಡಿ ನೋಡಲೆ ಸರಿ ಗುರುಗಳು ಹಿಡ್ಕೊಂತಾನೆ ಏನಪ್ಪ ಏ ಐತಿ ಬೇಡ ಸಾಕು ಬರ್ರಿ ಎಲ್ಲೈತಿ